ಹರೇ ಶ್ರೀನಿವಾಸ. ಇವತ್ತಿನಿಂದ ಉಡುಪಿ ಸಪ್ತೋತ್ಸವ ಆರಂಭ ಆಗ್ತಾ ಇದೆ. ಅದರ ಕೆಲವು ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ. ಇವತ್ತು ಡೇ 1, ಆ್ಯಕ್ಚುಲಿ 9ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಡೇ 1 ಸ್ಟಾರ್ಟು. 14ನೇ ತಾರೀಕು 3 ತೇರು, ಮಾರನೇ ದಿವಸ ಶಿವನೋತ್ಸವ ನಡೆಯುತ್ತೆ. ನೋಡ್ಕೋತಾ ಬನ್ನಿ. ರೆಗ್ಯುಲರ್ ವೀಡಿಯೋನ ಒಂದು 2-3 ದಿವಸ ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ. ಗರುಡ ಗಂಬ ಅನಂತೇಶ್ವರ ಇದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವಿಲ್ಲಿ. ಕೆಲವು ಸ್ನ್ಯಾಪ್ಸ್ ಎಲ್ಲ ಹಾಕ್ತಾ ಬಂದಿದ್ದೀನಿ. ಆನಂತರ ನೋಡಿ, ಅದು ಗರುಡ ಗಂಬ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಫಸ್ಟ್ ಟೈಮ್ ನಾನು ಸರ್ ನೋಡೋದು. ಇದು ಕನಕದಾಸರ ಗುಡಿ. ಆನಂತರ ಈಗ 2 ತೇರು, ಮಕರ ಸಂಕ್ರಾಂತಿ ಯಾವತ್ತು 3 ತೇರು ಇರುತ್ತೆ. ಅದನ್ನೂ ಎಲ್ಲ ನೋಡ್ಕೊತಾ ಬರೋಣ ಇನ್ನು ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ ಯು. ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲ ಕೃಷ್ಣನೇ ತೋಳನ್ನಾಡೈ. ತೋಳು ತೋಳು ರಂಗ ತೋಳು 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 ರಂಗ ತೋಳನ್ನಾಡೈ, ನೀಲವರ್ಣದ ಬಾಲನೇ ತೋಳನ್ನಾಡೈ. ಆದಳ ಕೈಸಿದೆ ಈ ಲವರಲ್ಲಿ